ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಆಕಾಶದಲ್ಲಿ 7 ಪ್ರಕಾಶಮಾನವಾದ ನಕ್ಷತ್ರಗಳನ್ನು ನೀವೆಲ್ಲ ನೋಡಿರಬಹುದು. ಆ ನಕ್ಷತ್ರಗಳ ರಾಶಿಗೆ ಸಪ್ತರ್ಷಿ ಮಂಡಲ ಎಂದು ಕರೆಯುತ್ತಾರೆ. 7 ಜನ ಮಹರ್ಷಿಗಳು ನಮಗೆ ನಕ್ಷತ್ರಗಳ ರೂಪದಲ್ಲಿ ಗೋಚರಿಸುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾದರೆ ಆ 7 ಜನ ಮಹರ್ಷಿಗಳು ಯಾರು? ಎಲ್ಲವನ್ನೂ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಭೂಮಿಯ ಮೇಲೆ ವಾಸಿಸುವ ಮಾನವ ಜನಾಂಗಕ್ಕೆ ಮಾರ್ಗದರ್ಶನ ನೀಡಲು ದೇವರುಗಳ ಪ್ರತಿನಿಧಿಯಾಗಿ 7 ಜನ ಮಹರ್ಷಿಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ನೇಮಕ ಮಾಡುತ್ತಾರೆ. ಆ 7 ಜನ ಮಹರ್ಷಿಗಳು ಯಾರು ಅಂದರೆ ಭರದ್ವಾಜ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ವಸಿಷ್ಠ ಮಹರ್ಷಿ, ಗೌತಮ ಮಹರ್ಷಿ, ಅತ್ರಿ ಮಹರ್ಷಿ, ಕಶ್ಯಪ ಮಹರ್ಷಿ ಹಾಗೂ ಜಮದಗ್ನಿ ಮಹರ್ಷಿ. ಮುಂದಿನ ವಿಡಿಯೋದಲ್ಲಿ ಅಷ್ಟವಸುಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.